ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಮಧ್ಯಾಹ್ನ 12:30 ಆಯಿತು. ಕಾರಣ ಎಂತೆಲ್ಲ ಒಂಥರ ವೆದರ್ ಸ್ವಲ್ಪ ಸರಿ ಇರಲಿಲ್ಲ ಆಯಿತಾ. ಮುಖ ಇಡೀ ಎಣ್ಣೆ 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 ಆಗ್ತಾಯಿತ್ತು, ಬೆವರ್ತಾ ಇತ್ತು ಕಂಡಾಬಟ್ಟೆ. ಹಾಗೆ ನನಗೆ ಮೊಬೈಲ್ ಹಿಡಿಲಿಕ್ಕೆ ಮೂಡೇ ಬರಲಿಲ್ಲ ಅಂತ ಮತ್ತೆ ಮಾಡುವ ಅಂತ ವ್ಲಾಗ್ ಸ್ಟಾರ್ಟೇ ಮಾಡಲಿಲ್ಲ. ಇನ್ ಕೇಸ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ರೆ ಒಂದೊಂದು ವೀಡಿಯೋ ನಾವು ಶೂಟ್ ಮಾಡ್ತಾ ಹೋಗ್ತೇವೆ. ಅದು ಒಂದು ಇದು ಅಂತ ಎಂತ ಹೇಳೋದು, ಅದಕ್ಕೆ ಒಂದು ಲಿಂಕ್ ಒಮ್ಮೆ ಸ್ಟಾರ್ಟ್ ಮಾಡಿದರೆ ಮತ್ತೆ ವೀಡಿಯೋ ಆಗ್ತಾ ಹೋಗ್ತದೆ, ಇಲ್ಲಾಂದರೆ ವೀಡಿಯೋವೇ ಆಗೋದಿಲ್ಲ ಸ್ಟಾರ್ಟ್ ಮಾಡೋದಿದ್ರೆ. ಹಾಗೆ ಬೆಳಗಿನಿಂದ ಮೊಬೈಲೇ ಹಿಡಿಲಿಲ್ಲ. ಮತ್ತು ಎಲ್ಲ ಕ್ಲೀನಿಂಗ್ ಅದು ಇದು ಅಂತ ಎಲ್ಲ ಆಗಿ ಈಗ ಸ್ನಾನ ಎಲ್ಲ ಮಾಡಿ ಬಂದು ನಿಮ್ಮ ಹತ್ರ ಈಗ ಮಾತಾಡಲಿಕ್ಕೆ ಇಳಿದಿದ್ದೇನೆ. ಹಾಗೆ ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ, ಖುಷಿಯಾಗಿದ್ದೀರಿ, ಸಂತೋಷವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ. ಇಲ್ಲಿ ಈಗ ನಮ್ಮಲ್ಲಿ ಉಂಟಲ್ಲ ತುಂಬ ಕ್ಲೌಡಿ ಅಂದರೆ ಕ್ಲೌಡಿ ವೆದರ್. ನಿಮ್ಮಲ್ಲಿ ಹೇಗೆ ಉಂಟು ಅಂತ ಗೊತ್ತಿಲ್ಲ. ನಮ್ಮಲ್ಲಿ ಕೆಲವು ಕಡೆ ಎಲ್ಲ ಮಳೆ ಸಹ ಬಂತಂತೆ ನಿನ್ನೆ ರಾತ್ರಿ. ಹಾಗೆ ಒಂಥರ ಅದು ಏನೋ ಒಂಥರ ಡಿಸಪಾಯಿಂಟ್ಮೆಂಟ್ ಅಲ್ಲ, ಸೂರ್ಯನನ್ನು ಸರಿ ಕಾಣಲಿಕ್ಕೆ ಆಗದಿದ್ದರೆ ಎಂತ ನನಗೆ ಹಾಗೆ ಅನ್ನಿಸ್ತದೆ. ಒಂಥರ ಮೂಡೇ ಬರೋದಿಲ್ಲ ಯಾವುದಕ್ಕೆ ಸಹ. ಹಾಗೆ ಇವತ್ತು ಬೆಳಗ್ಗೆನೇ ನಮಗೆ ಕೆಂಪು ಅದೇ ನಿನ್ನೆ ಅದೇ ಹಿಟ್ಟಿತ್ತು, ಅದರದ್ದೇ ದೋಸೆ ಮಾಡಿದೆ ಬ್ರೇಕ್ಫಾಸ್ಟಿಗೆ. ನನ್ನ ಹಸ್ಬೆಂಡ್ಗೆ ಹೊರಗಡೆ ಹೋಗ್ಲಿಕ್ಕಿತ್ತು, ಹಾಗೆ ಹೋಗಿದ್ದಾರೆ. ಮಧ್ಯಾಹ್ನಕ್ಕೆ ಕುಚಲಕ್ಕಿದ ಅನ್ನ ಇಟ್ಟಿದ್ದೇನೆ. ಈಗ ಬೀನ್ಸ್ ಮತ್ತು ಬೀಟ್ರೋಟಿದೊಂದು ಸಾಂಬಾರು ಆಗ್ತಾ ಉಂಟು. ಹಾಗೆ ಇವತ್ತು ನಾನೊಂದು ಫೇಶಿಯಲ್ ಮಾಡುವಂತ ಇದ್ದೇನೆ ಮುಖಕ್ಕೆ. ಫೇಶಿಯಲ್ ಮತ್ತು ಇನ್ನೊಂದು ನಾನು ಪಿಕ್ಕಲ್ ಮಾಡುವಂತ ಇದ್ದೇನೆ. ಇದು ನೋಡಿ ಮಾವಿನಕಾಯಿ. ಇದು ಮಾವಿನಕಾಯಿ ಎಲ್ಲರಿಗೆ ಸಹ ಗೊತ್ತುಂಟಲ್ಲ, ತೋತಾಪುರಿ. ಇದಕ್ಕೆ ಎಷ್ಟು ಅಂತ ರೇಟ್ ನೀವು ಇಮ್ಯಾಜಿನ್ ಮಾಡಿ ಹೇಳಬೇಕು, ನನಗೆ ಕಾಮೆಂಟಲ್ಲಿ ಹೇಳಬೇಕು. ಇಷ್ಟು ದೊಡ್ಡ ಮಾವಿನಕಾಯಿಗೆ ನಾನು ಎಷ್ಟು ಹಣ ಕೊಟ್ಟು ತಂದಿದ್ದೇನೆ ಅಂತ ಹೇಳಿ. ಇದು ನಾನು ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತ ಹೇಳಿಯೇ ತರಿಸಿದ್ದು. ನನಗೆ ತುಂಬ ಇಷ್ಟ ಈ ತೋತಾಪುರಿ ಮಾವಿನಕಾಯಿದು. ನಮ್ಮಲ್ಲಿ ಅಡಂಗಾಯಿ ಅಂತ ಹೇಳ್ತಾರೆ, ಅದು ಎಂತ ಅಂತ ನನಗೆ ಗೊತ್ತಿಲ್ಲ ಯಾಕೆ ಹಾಗೆ ಹೇಳುದು ಅಂತ. ಅಡಂಗಾಯಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಕಪ್ಪು ಇರ್ತದೆ, ಅಂದರೆ ಸರಿ ಫ್ರೈ ಮಾಡಿ ಮಾಡುವಂತಹ ಉಪ್ಪಿನಕಾಯಿ. ಮಸಾಲೆಗಳನ್ನೆಲ್ಲ ಸರಿ ಫ್ರೈ ಮಾಡಿ ಮಾಡುವ ಉಪ್ಪಿನಕಾಯಿಗೆ ಅಡಂಗಾಯಿ ಅಂತ ಹೇಳೋದು. ಹಾಗೆ ಆ ಉಪ್ಪಿನಕಾಯಿದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಮ್ಮ ಉಪ್ಪಿನಕಾಯಿದು ರೆಸಿಪಿ ಮತ್ತು ಒಂದು ಹರ್ಬಲ್ ಫೇಶಿಯಲ್ ನಾನು ಮನೆಯಲ್ಲಿ ಮಾಡ್ತಾ ಇದ್ದೇನೆ. ಸೊ ಅದರದ್ದೊಂದು ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮತ್ತು ನಮ್ಮ ಡೈಲಿ ರುಟೀನ್ ಯಾವಾಗಲೂ ಇದ್ದದ್ದು ಇದ್ದೇ ಇದೆ ಅಲ್ಲ, ಏನಾದರೂ ಎಡೆ ಸ್ಪೆಷಲ್ ಇದ್ರೆಲ್ಲ ತೋರಿಸುವ. ಸೊ ಅರ್ಧದಲ್ಲಿ ಬಿಟ್ಟು ಹೋಗಬೇಡಿ ಪ್ಲೀಸ್, ಆಯಿತಾ. ನನಗೆ ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ತುಂಬ ಕಡಿಮೆ ಬರ್ತದೆ. ಹಾಗೆ ಕಡಿಮೆ ಬಂದ ಕೂಡಲೇ ಯೂಟ್ಯೂಬ್ ನನ್ನ ವೀಡಿಯೋವನ್ನು ಯಾರಿಗೆ ಸಹ ರೆಕಮೆಂಡ್ ಮಾಡೋದೇ ಇಲ್ಲ, ಅದು ಅರ್ಧದಲ್ಲಿಯೇ ನಿಲ್ತದೆ, ಮುಂದಕ್ಕೆ ಹೋಗೋದೇ ಇಲ್ಲ ಅಂತ ಭಾರಿ ಬೇಸರ ಆಗ್ತದೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ. ಉಪ್ಪಿನಕಾಯಿ ಇದೆಲ್ಲ ಸ್ಟಾರ್ಟ್ ಮಾಡ್ತೇನೆ. ಸೊ ನೀವು ಕೂಡ ಬನ್ನಿ. ಇಲ್ಲಿ ಬೀಟ್ರೋಟು, ಬೀನ್ಸ್ ಮತ್ತು ಆನಿಯನ್ ಸಾಂಬಾರು ಕುದೀತಾ ಉಂಟು. ಇನ್ನೊಂದು ಲಿಂಬೆ ಹುಳಿದು ಸಾರು ಮಾಡ್ತೇನೆ ಇವತ್ತು, ಅದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಈಗ ಕ್ಲೀನ್ ಮಾಡಿ ಅಕ್ಕಚ್ಚಿಗೆ ಹಾಕಬೇಕು. ಹಾಗೆ ಇಲ್ಲಿ ಸ್ವಲ್ಪ ಪಾತ್ರೆ ಸಹ ಉಂಟು ತೊಳಿಲಿಕ್ಕೆ, ಸ್ವಲ್ಪವೇ ಇರೋದು, ಒಂದು ದೋಸೆದ್ದು ಮಾತ್ರ. ಸೊ ಇಲ್ಲಿ ಗಂಜಿ ಬೇಯ್ತಾ ಉಂಟು ನೋಡಿ. ಸ್ವಲ್ಪ ಬಿಟ್ಟದ್ದು ಇವತ್ತು ನಾನು ನೋಡಿ. ಇದು ಖಾಲಿ ಕೆಂಡದಲ್ಲಿಯೇ ಬೇಯುವುದು, ಅದು ಭಾರಿ ರುಚಿ ಹಾಗೆ ಬೇಯಿದ್ರೆ. ಸೊ ಹೊರಗೆಲ್ಲ ನೋಡಿ ಅಂದರೆ ಒಂಥರ ಉಂಟು, ಸ್ತಬ್ಧ ಆದ ಹಾಗೆ ಉಂಟು ವಾತಾವರಣ. ನನಗೆ ಈ ವಾತಾವರಣಕ್ಕೆ ಒಂಥರ ಮೂಡೇ ಬರೋದಿಲ್ಲ ಅಂತ, ಬೇಜಾರ ಏನೋ ಒಂದು ರೀತಿ ಆಗೋದು. ಉಪ್ಪಿನಕಾಯಿ ಮಾಡಲಿಕ್ಕೆ ಫಸ್ಟಿಗೆ ಉಂಟಲ್ಲ, ಇದನ್ನು ಚೆಂದ ಮಾಡಿ ಒರೆಸಿ ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗೆ ಈಗ ಪಸೆ ಉಂಟು, ಅದು ಹೋಗ್ಲಿ ಅಂತ ಹಾಗೆ ಬಿಟ್ಟಿದ್ದೇನೆ. ಸೊ ಚೆಂದ ಮಾಡಿ ತೊಳೆದು ಒರೆಸಿ ಫುಲ್ ಡ್ರೈ ಆದಮೇಲೆ ನಮಗೆ ಬೇಕಾದ ಸೈಜಿನ ಹೋಳನ್ನು ಮಾಡಿ ಇಟ್ಕೊಳ್ಬೇಕು. ಎಂತ ಗೊತ್ತುಂಟ, ನನಗೆ ಹೇಳಲಿಕ್ಕೆ ಮರ್ತೋಯ್ತು ಅಂತ. ನಿನ್ನೆದ್ದು ಸ್ವಲ್ಪ ಅನ್ನ ಸಹ ಉಳಿದಿತ್ತು. ಹಾಗೆ ಅದನ್ನೀಗ ಹೇಗೆ ತಿನ್ನೋದು, ಅದಕ್ಕೇನಾದರೂ ಸ್ಪೆಷಲ್ ಮಾಡುವ ಅಂತ ಹೇಳಿ ಯೋಚನೆ ಮಾಡುವ ನನಗೆ ಫ್ಲ್ಯಾಶ್ ಆಯಿತು. ಚಿಲ್ಲಿ ಗಾರ್ಲಿಕ್ ಅಂತ ಒಂದು ಮಾಡ್ತಾರೆ, ತುಂಬ ಒಳ್ಳೆಯದಾಗ್ತದೆ. ಅದು ನಾನು ಮಾಡಿ ತೋರಿಸ್ತೇನೆ ಹೇಗೆ ಅಂತ. ಅದಕ್ಕೆ ಫಸ್ಟ್ ಆಫ್ ಆಲ್ ಎಂತ ಹೇಳಿದರೆ ಒಂದಿಷ್ಟು ಆದರೂ ನಮಗೆ ಗಾರ್ಲಿಕ್ ಬೇಕು. ಸೊ ನಾನೀಗ ಫಸ್ಟಿಗೆ ಗಾರ್ಲಿಕನ್ನು ಸುಲಿದು ಸಣ್ಣ ಸಣ್ಣ ಕಟ್ ಮಾಡ್ತೇನೆ. ಆಮೇಲೆ ಮೆಣಸು ಉಂಟಲ್ಲ, ಮೆಣಸನ್ನು ಸ್ವಲ್ಪ ತರಿಯಾಗಿ ಹುಡಿ ಮಾಡಿಟ್ಕೊಳ್ಬೇಕು. ಈ ಬೆಳ್ಳುಳ್ಳಿಯನ್ನು ಉಂಟಲ್ಲ, ಎಷ್ಟು ತೆಳುವಾದ ಸ್ಲೈಸ್ ಮಾಡ್ತೇವೆ ನಾವು ಅಷ್ಟು ಒಳ್ಳೆಯದದು. ಹಾಗೇ ಕೆಂಪು ಮೆಣಸು, ಒಣಗಿದ ಮೆಣಸನ್ನು ಕೂಡ ನಾವು ಇದು ಮಿಕ್ಸಿಯಲ್ಲಿ ಇದು ಮಾಡೋದು, ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತೇವಲ್ಲ ಅದು. ಈಗ ನಾನು ಮಿಕ್ಸಿಯ ಸಣ್ಣ ಜಾರಲ್ಲಿ ಬೇಸೊಪ್ಪು, ಮೆಣಸು ಮತ್ತು ಸ್ವಲ್ಪ ಒಳ್ಳೆ ಮೆಣಸು ಕೂಡ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಅಂದರೆ ಉಲ್ಟ ತಿರುಗಿಸಿ ನಾವು ಗ್ರೈಂಡ್ ಮಾಡೋದು. ಕೆಲವೊಂದು ಸತಿ ಎಂಥದ್ದು ನೆನಪಿಸಿಕೊಂಡು ಒಂದು ಕಡೆ ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ಫ್ರಿಜ್ಜಿನಿಂದ ಎಂಥದ್ದು ತೆಗಿಬೇಕು ಅಂತ ಹೋಗ್ತೇವೆ, ಫ್ರಿಜ್ಜಿನಿಂದ ಎಂಥದ್ದು ತೆಗಿಬೇಕು ಅಂತ ಹೋಗ್ತೇವೆ. ಹೋಗಿ ಆದಮೇಲೆ ಫ್ರಿಜ್ಜಿನ ಡೋರ್ ತೆಗೆದ ನಂತರ ಎಂತಕ್ಕೆ ಇಲ್ಲಿಗೆ ಬಂದೆ, ಎಂತ ನನಗೆ ಬೇಕಿತ್ತು, ಒಂದು ಕೆಲವು ಸೆಕೆಂಡ್ಸ್ ನಮಗೆ ಫ್ಲ್ಯಾಶೇ ಆಗೋದಿಲ್ಲ, ಯಾಕೆ ಬಂದದ್ದು ಅಂತ ಹೇಳಿ ಅಲ್ಲ. ನಿಮಗೇನಾದ್ರೂ ಹಾಗೆ ಆಗ್ತದೆ ಅಂತ ಹೇಳಿ ಆಯಿತಾ.
ಎಂಥದೋ ಒಂದು ಕೆಲಸಕ್ಕೆ ಒಂದು ಕಡೆ ಹೊರಟಿರ್ತೇವೆ, ಮತ್ತೆ ನಮಗೆ ಇದು ಮರ್ತೋಗ್ತದೆ, ಸ್ವಲ್ಪ ಲೇಟ್ ಆಗ್ತದೆ ಫ್ಲ್ಯಾಶ್ ಆಗುವಾಗ. ಹಾಗೆ ನಾನುಂಟಲ್ಲ ಈ ಮಿಕ್ಸಿದ್ದು ಇದುಂಟಲ್ಲ, ಈ ಬೆಲ್ಟ್ ಎಲ್ಲ ಉಂಟಲ್ಲ, ಮಿಕ್ಸಿ ಜಾರಿನ ಬೆಲ್ಟ್, ಇದನ್ನೆಲ್ಲ ನಾನು ಫ್ರೀಜರ್ನೊಳಗೆ ಇಡುದು. ಹಾಗೆ ಫ್ರಿಜ್ಜಿನ ಹೋಗಿ ಬಾಗಿಲು ತೆಗೆದೆ. ಆಗ ನನಗೆ ನೆನಪಾಯಿತು ಹಸಿಮೆಣಸು ಕೂಡ ಇದಕ್ಕೆ ಹಾಕುವ ಅಂತ. ಸೊ ಹಸಿಮೆಣಸು ತೆಕೊಂಡಾದ್ಮೇಲೆ ನಾನು ಇನ್ನೊಂದು ಯಾಕೋ ಬಂದಿದ್ದೇನೆ ಇಲ್ಲಿಗೆ ಅಂತ ಇದು ಮತ್ತೆ ಫ್ಲಾಶ್ ಆಯಿತು. ನನಗೆ ಬೆಲ್ಟಿಗೆ ಅಂತ ಮೇಯ್ನಾಗಿ ನಾನು ಬಂದದ್ದು ತೆಕೊಂಡದ್ದು ಹಸಿಮೆಣಸು ಅಂತ. ಹಾಗೆ ಈಗ ಇದನ್ನು ಚಿಲ್ಲಿ ಫ್ಲೇಕ್ಸ್ ಮಾಡಿ ನೋಡುವ. ನೋಡಿ ಇಷ್ಟೇ, ನಾ ಕೈಯೆಲ್ಲ ನೋಡಬೇಡ ಆಯ್ತು, ಅದು ಎಲ್ಲ ನಿನ್ನೆದು ಮೆಹಂದಿದ್ದು ಮತ್ತು ದಾಳಿಂಬೆ ಎಲ್ಲ ಕಟ್ ಮಾಡಲಿಕ್ಕೆ ಹೋದರೆ ಕೈಯೆಲ್ಲ ಹೀಗೆ ಇಷ್ಟು ಹುಡಿ ಆಗಬೇಕು. ಈ ಗ್ರೈಂಡ್ ಮಾಡಿದನ್ನೆಲ್ಲ ಉಂಟಲ್ಲ ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿ ಅದಕ್ಕೆ ಉಪ್ಪು ಮತ್ತು ಸಕ್ಕರೆ ಸೇರಿಸಿ ನಾವು ಇಡಬೇಕು. ಮತ್ತು ಸ್ವಲ್ಪ ಸೋಯಾ ಸಾಸ್ ಕೂಡ ಅದಕ್ಕೆ ಮಿಕ್ಸ್ ಮಾಡಿದರೆ ಒಳ್ಳೆಯದು. ಮತ್ತು ಎಣ್ಣೆಯನ್ನು ಕಾಯಲಿಕ್ಕೆ ಇಡಬೇಕು. ಎಣ್ಣೆ ಒಳ್ಳೆ ಬಿಸಿಯಾಗಬೇಕು. ನಾನು ಎಣ್ಣೆ ಕಾಯಲಿಕ್ಕೆ ಇಡುವಾಗ ಉಂಟಲ್ಲ, ಅಮೆಝಾನಿಂದ ನನಗೆ ಪಾರ್ಸೆಲ್ ಸಹ ಬಂತು. ಸೊ ಅದನ್ನು ತಗೊಳ್ಳಿಕ್ಕೆ ಅಂತ ಹೊರಗೆ ಬಂದೆ. ಇದು ಬಂಟಿಗೆ ನಾನು ಬೆಲ್ಟ್ ತರಿಸಿದೆ. ಇದು ನೋಡಿ, ಆ ಒಂದು ಚೆಸ್ಟ್ ಬೆಲ್ಟ್ ಎಲ್ಲ ಕಟ್ಟಾಗಿತ್ತು. ಹಾಗೆ ಇದು ತುಂಬ ಕಂಫರ್ಟೇಬಲ್ ಆಗ್ತದೆ ಇದಿದ್ದರೆ. ಅದರೊಟ್ಟಿಗೆ ಈ ಸರ್ತಿ ಈ ಥರದ ಬೆಲ್ಟ್ ಬಂದಿದೆ ನೋಡಿ. ಮತ್ತು ಇದೊಂದು ನೆಕ್ ಬೆಲ್ಟ್. ಹೀಗೆ ಎಣ್ಣೆ ಒಳ್ಳೆ ಬಿಸಿಯಾದ ನಂತರ ಉಂಟಲ್ಲ, ಈ ಮಿಕ್ಸ್ಚರಿಗೆ ನಾವು ಎಣ್ಣೆಯನ್ನು ಹಾಕಿದರೆ ನಮಗೆ ಚಿಲ್ಲಿ ಗಾರ್ಲಿಕ್ ಆಯಿಲ್ ರೆಡಿ. ಇದನ್ನು ನಾವು ಪ್ರಿಸರ್ವ್ ಮಾಡಿ ಕೂಡ ಇಡ್ಬೋದು ಎಷ್ಟೋ ದಿವಸ, ಏನಾಗೋದಿಲ್ಲ. ಬೇಕಾದಾಗ ಬಿಸಿ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ಇದನ್ನು ಅನ್ನಕ್ಕೆ, ನೂಡಲ್ಸ್ಗೆ, ಚಪಾತಿಗೆ ಹೀಗೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ. ಉಂಟಲ್ಲ ನಿನ್ನೆ ರಾತ್ರಿ ಇದು ಅನ್ನ, ಇದನ್ನೀಗ ಅದಕ್ಕೆ ಹಾಕಿ ನಾವು ಯೂಸ್ ಮಾಡೋದು. ಸೊ ಇದನ್ನು ಮಿಕ್ಸ್ ಮಾಡಿ ನಾನು ತಿಂದು ನಿಮಗೆ ಟೇಸ್ಟ್ ಹೇಳ್ತೇನೆ. ಇದೀಗ ಫಸ್ಟ್ ಬೈಟ್ ನಂದು. ಒಳ್ಳೆದಾಗ್ತದೆ, ಖಾರ ಉಂಟು. ಡೈಲಿ ತಿಂದರೆ ಆಗಲಿಕ್ಕಿಲ್ಲ ಮಾತ್ರ ಹೊಟ್ಟೆಗೆ, ಟೇಸ್ಟ್ ಆಗ್ತದೆ, ಗುಡ್. ನನಗೆ ಇದು ಬೆಲ್ಟಿನೊಟ್ಟಿಗೆ ನಾನು ಉಂಟಲ್ಲ ಅಮೆಝಾನಿಂದ ನನಗೆ ಟ್ರೈಪಾಡ್ ಬೇಕಿತ್ತು. ನನ್ನ ಮೊದಲಿಗೆ ತುಂಬ ಲೂಸ್ ಆಗಿದೆ, ಅದು ಎಂತ ಮಾಡಿದ್ರೆ ಸಹ ನಿಲ್ಲುವುದೇ ಇಲ್ಲ. ಹಾಗೆ ಮತ್ತೊಂದು ಟ್ರೈಪಾಡ್ ನಾನು ತರಿಸಿದೆ. ಸೊ ಅದು ಸಹ ಬಂದಿದೆ, ಅದರೊಟ್ಟಿಗೆ ಒಂದು ರಿಮೋಟ್ ಸಹ ಉಂಟು. ಮತ್ತು ಮತ್ತೊಂದು ಎಕ್ಸ್ಟ್ರಾ ಒಂದು ಫಿಟ್ಟಿಂಗ್ಸ್ ತರಿಸಿದ್ದೇನೆ ಆಯಿತಾ. ಆ್ಯಕ್ಚುಲಿ ಅದರ ಯೂಸ್ ಎಂತ ಅಂತ ನನಗೆ ಗೊತ್ತಿಲ್ಲ, ಅದನ್ನು ನೋಡಿಯೇ ನಾನು ಮಾಡಬೇಕಷ್ಟೇ. ನೋಡಿ, ಇದಿಷ್ಟು 3 ಐಟಮ್ ನನಗೆ ಇದರೊಟ್ಟಿಗೆ ಟ್ರೈಪಾಡ್ನೊಟ್ಟಿಗೆ ಬಂದಿದೆ. ಏನೇನು ಮಸಾಲೆ ಒಳ್ಬತ್ತು ಭಾರಿ ಅಪರೂಪ ಆಯ್ತಾ ತರೋದು. ಇವತ್ತೇನು ಭಾರಿ ವಿಶೇಷ ತಂದಿದ್ದಾರೆ. ಥ್ಯಾಂಕ್ ಯು. ಅಂದ್ಕೊಳ್ಳಿ, ಇದು ಮಸಾಲ ಬನ್ ಅಂದೆ. ಇದು ಬನ್ನೆ, ನಾನು ಬ್ರೆಡ್ ಬನ್ನ ಅಂತ ಎಣಿಸಿದೆ. ಮಸಾಲ ಬನ್ ಹೇಳಿದರೆ ಬನ್ಸ್ ನಾವು ಮಾಡೋದು ಭಾರಿ ಅಲ್ಲ, ನಮಗೆ ಸಹ ಮಾಡಿ ನೋಡ್ಬೋದು. ಇದರೊಳಗೆ ಎಂತ ಉಂಟು ನೋಡುವ. ಇದು ಬ್ರೆಡ್ಡಾ? ಬನ್ ಅಂದರೆ ಇಷ್ಟ ಆಯಿತಾ. ಬನ್ಸಿನ ಒಳಗೆ ಬನ್ಸಿನದ್ದು ಬ್ಯಾಟರ್ ಮಾಡಿ ಅದರ ಒಳಗೆ ಪಪ್ಸಿಗೆ ತುಂಬಿಸ್ತಾರಲ್ಲ, ಅಂಥದ್ದೇನೋ ತುಂಬಿಸಿದ್ದಾರೆ. ಅಷ್ಟು ಟೇಸ್ಟ್ ಇಲ್ಲ, ಅಂದರೆ ಅದು ಸಿಹಿ ಸಿಹಿ. ಇವತ್ತು ಬೆಳ್ಳಾರೆ ಪೇಟೆಯಿಂದ ನೋಡಿ ಎಂತೆಲ್ಲ ಬಂದಿದೆ ಅಂತ. ಫ್ರೂಟ್ಸ್ ಉಂಟು. ಇದೊಂದೀಗ ನಾನು ಮಸ್ಟ್ ಹೇಳಿದ್ದೇನೆ, ಎಲ್ಲಿ ಹೋದರೆ ಸಹ ಆ್ಯಪಲ್, ದಾಳಿಂಬೆ, ಬೀಟ್ರೂಟ್ ತರಲೇಬೇಕು ಅಂತ. ಅದರ ಒಟ್ಟಿಗೆ ಇದೊಂದು ಆ್ಯಶ್ ಗಾರ್ಡ್ ತರಲಿಕ್ಕೆ ಹೇಳಿದ್ದೇನೆ. ಇದು ಸಹ ನಮ್ಮ ಸೇವನೆ. ಇದು ಈ ಆ್ಯಶ್ ಗಾರ್ಡ್ ಉಂಟಲ್ಲ, ಬೂದುಗುಂಬಳಕಾಯಿದು ರಸ ನಾವು ಕುಡಿದ್ರೆ ಭಾರಿ ಒಳ್ಳೆಯದು ನಮ್ಮ ದೇಹಕ್ಕೆ. ಹಾಗೆ ಇದಿಷ್ಟು ಐಟಮ್ ಬಂದಿದೆ. ಬೂದುಗುಂಬಳಕಾಯಿಯ ಬೆನಿಫಿಟ್ ಉಂಟಲ್ಲ, ಎಲ್ಲರೂ ಸಹ ತಿಳ್ಕೊಳ್ಳಿ. ಇಲ್ಲಿ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಆಯಿತು ನೋಡಿ. ತೋತಾಪುರಿ ಮಾವಿನಕಾಯಿ ಇಷ್ಟು ದೊಡ್ಡ ಅಥವಾ ಸಣ್ಣ ಹೋಳಿನ ರೀತಿಯಲ್ಲಿ ಕಟ್ ಮಾಡಿದ್ದೇನೆ. ಇನ್ನು ಇದನ್ನು ಭರಣಿ ಅಥವಾ ಗಾಜಿನ ಯಾವುದಾದ್ರೂ ಒಂದು ಜಾಡಿಯಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡೋದು. ಹೀಗೆ ಉಪ್ಪಲ್ಲಿ ಹಾಕಿ ಇಡ್ತೇವಲ್ಲ, ಇನ್ನು ಇದು ಫುಲ್ಲು ನೀರು ಬಿಡ್ತದಲ್ಲ, ಈ ನೀರಿನಿಂದಲೇ ಇದರದ್ದು ಮಸಾಲೆಯನ್ನು ನಾವು ಕಡಿಯೋದು. ಇಲ್ಲದಿದ್ದರೆ ಉಪ್ಪು ಜಾಸ್ತಿ ಆಗ್ತದೆ. ಅಂದರೆ ಇದು ಉಪ್ಪು ಫುಲ್ಲು ನೀರಾಗಲಿಕ್ಕೆ 1 ದಿವಸ ಬೇಕಾಗ್ಬೋದು. ಸೊ ಇದು ನಾನು ಮಾಡುವ ಕ್ರಮ ಹೀಗೆ ಆಯಿತಾ. ಇನ್ನು ನಾನು ಇದಕ್ಕೆ ಮಸಾಲೆ ಎಲ್ಲ ಫ್ರೈ ಮಾಡಿ ಮತ್ತು ಇದರ ನೀರಿನೊಟ್ಟಿಗೆ ಕಡಿದು ಇಡೋದು. ಹಾಗೆ ಇದರದ್ದು ಮಸಾಲೆ ಹುರಿಯೋದು. ಮತ್ತು ಎಂತ ಗೊತ್ತುಂಟಾ, ನಾನು ಫೇಶಿಯಲ್ ಇದು ಹೇಳಿದೆನಲ್ಲ, ಅದು ಸಹ ಹಾಗೆ ಲಾಂಗ್ ವೀಡಿಯೋ ಆಗ್ತದೆ. ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಈ ವಿಡಿಯೋವನ್ನು ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ.
ಸೊ ನಿಮಗೆ ಈ ವಿಡಿಯೋ ಉಂಟಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ, ಮತ್ತು ಶೇರ್ ಮಾಡಿ. ಹಾಗೆಯೇ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನೀವು ತುಂಬ ಚಂದ ಕಾಮೆಂಟ್ ಮಾಡ್ತೀರಿ, ತುಂಬ ಖುಷಿ ಆಗ್ತದೆ. ಫಸ್ಟಿಗೆ ನಾನು ನೋಡೋದೇ ಅದನ್ನು, ನನಗೆ ಎಷ್ಟು ಕಾಮೆಂಟ್ ಆಗಿದೆ, ಯಾರೆಲ್ಲ ಕಾಮೆಂಟ್ ಮಾಡಿದ್ದಾರೆ, ಡೈಲಿ ಕಾಮೆಂಟ್ ಮಾಡೋರು ಮಾಡಲಿಲ್ವಾ, ಏನಾಗಿರ್ಬೋದು, ಇವರು ಎಲ್ಲೋಗಿರ್ಬೋದು, ತುಂಬ ಬ್ಯುಸಿ ಆಯೇನು, ಈ ಥರ ಎಲ್ಲ ಆಲೋಚನೆಗಳು ಬರ್ತದೆ. ಸೊ ತುಂಬ ಥ್ಯಾಂಕ್ಸ್ ಆಯಿತಾ ನಿಮ್ಮ ಸಪೋರ್ಟಿಗೆ. ಅದೇ ನಮಗೆ ಒಂದು ಎಂತ ಹೇಳೋದು ದಿವ್ಯ ಔಷಧಿ, ನಾವು ದಿನ ಮೋಟಿವೇಟ್ ಆಗಿ ಈ ಥರ ವ್ಲಾಗ್ ಎಲ್ಲ ಮಾಡಲಿಕ್ಕೆ. ಹಾಗೆ ಈಗ ಸಂಜೆ ನಾನು ಗಿಡಗಳಿಗೆಲ್ಲ ನೀರೆಲ್ಲ ಹಾಕ್ತಾ ಇದ್ದೇನೆ. ಮಳೆ ಬರುವಂತಹ ಲಕ್ಷಣ ಇದ್ದರೆ ಸಹ ಅಲ್ಲೆಲ್ಲ ಅಡಿಕೆ ಎಲ್ಲ ಸರಿ ಮಾಡ್ತಾಯಿದ್ದಾರೆ, ಇಲ್ಲಿ ನಾವು ನೀರು ಬಿಡುವ ಕಾರ್ಯಕ್ರಮ ಮಾಡಲೇಬೇಕು. ಹಾಗೆಲ್ಲ ನಮ್ಮ ಅವಸ್ಥೆ ಇಲ್ಲಿದ್ದು ಭಾರಿ ಕಷ್ಟ ಅಂತ ಈ ಮಳೆಯ ಕಥೆಯಲ್ಲಿ ಉಂಟಲ್ಲ, ಎಂತ ಮಾಡಲಿಕ್ಕೆ ಸಾಗೋದಿಲ್ಲ ನಮಗೆ. ನಮ್ಮದುಂಟಲ್ಲ ಮೊನ್ನೆ ವಾರಿಜ ನನ್ನ ಕೇಪಳ ಹೂವಿದ್ದು ಗಿಡ ಒಂದು ಕಟ್ ಮಾಡಿದ್ದಲ್ಲ ತೋಟದಲ್ಲಿ, ಅದನ್ನು ಇಲ್ಲಿ ನೆಡುವ ಅಂತ ಹೇಳಿದ್ದೇನೆ. ಇದು ನೋಡಿ, ನಾನು ಫೇಶಿಯಲ್ ಮಾಡುವ ಮೊದಲು ಮುಖ ಕ್ಲೆನ್ಸಿಂಗ್ ಮಾಡಲಿಕ್ಕೆ ಬೇಕಾದಂತಹ ಹಾಲು ಮತ್ತು ಗ್ಲಿಸರಿಂದ ಮಿಕ್ಸರ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.